ಉಡುಪಿಯ ಅಜ್ಜರಕಾಡು ಮೈದಾನದಲ್ಲಿ 75ನೇ ಸ್ವಾತಂತ್ರ್ಯೋತ್ಸವವನ್ನು ಸರಳವಾಗಿ ಆಚರಣೆ ಮಾಡಲಾಯಿತು. ಸಚಿವ ವಿ ಸುನೀಲ್ ಕುಮಾರ್ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕಾರ ಮಾಡಿ ಸ್ವಾತಂತ್ರ್ಯೋತ್ಸವದ ಶುಭ ಸಂದೇಶವನ್ನು ನೀಡಿದರು. ಈ ವೇಳೆ ಜಿಲ್ಲಾಧಿಕಾರಿ ಜಿ ಜಗದೀಶ್ ಸೇರಿದಂತೆ ಗಣ್ಯಾತಿಗಣ್ಯರು ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಭಾಗಿಯಾದರು. ಕೊರೋನಾ ಗೈಡ್ಲೈನ್ ಪಾಲನೆ ಮಾಡಿಕೊಂಡು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಎರಡನೇ ಯಾದಿಯಲ್ಲಿ ಇವರ ನೇತೃತ್ವದಲ್ಲಿ ಕರಾವಳಿ ಕಾವಲು ಪಡೆ, ಮೂರನೇ ಯಾದಿಯಲ್ಲಿ ಗೃಹ ರಕ್ಷಕ ದಳ ಉಡುಪಿ ಕುಮಾರ್ ಇವರ ನೇತೃತ್ವದಲ್ಲಿ ಗೌರವ ವಂದನ ಸ್ವೀಕಾರ, ಗೃಹ ರಕ್ಷಕ ದಳ ಉಡುಪಿ. ನಾಲ್ಕನೇ ಯಾದಿಯಲ್ಲಿ ಪ್ರೀತಂ ಯುವರಾಜ್ ನೇತೃತ್ವದಲ್ಲಿ ಪೊಲೀಸ್ ಬ್ಯಾಂಕ್ ತಂಡ ಉಡುಪಿ ಶ್ರಾವ್ಯ ಸಂಗೀತಂ ಸಮಾಜ ಇಲಾಖೆಗಳಲ್ಲೂ ಕೂಡ ಒಂದು ಪಾಲಿಸಿ ಇತ್ತು. ಆದ್ರೆ ಕನ್ನಡ ಸಂಸ್ಕೃತಿ ಇಲಾಖೆಗೆ ಯಾವುದೇ ಪಾಲಿಸಿಗಳನ್ನು ಇಲ್ಲಿ ತನಕ ಮಾಡಿರಲಿಲ್ಲ. ಇವತ್ತಿನ ಸಮಾರಂಭದ ಮುಖಾಂತರ ನಾನು ಘೋಷಿಸ್ತಾ ಇದ್ದೇನೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೂ ಕೂಡ ಒಂದು ಹೊಸ ನೀತಿಯನ್ನ ರೂಪಣೆ ಮಾಡಲಿಕ್ಕೋಸ್ಕರ ಒಂದು ಹಿರಿಯರ ಸಮಿತಿಯನ್ನ ರಚನೆ ಮಾಡಿ ಶೀಘ್ರದಲ್ಲಿ ವರದಿಯನ್ನು ತರಿಸಿಕೊಂಡು ಒಂದು ಹೊಸ ಪಾಲಿಸಿಯನ್ನ ಸಂಸ್ಕೃತಿ ಇಲಾಖೆಗೆ ನೀಡುವಂತಹ ಪ್ರಯತ್ನವನ್ನ ನಾನು ಮಾಡೋನಿದ್ದೇನೆ. ಯಕ್ಷಗಾನಕ್ಕೆ ವಿಶೇಷವಾದಂತಹ ಪ್ರೋತ್ಸಾಹ, ತುಳುವನ್ನ 8ನೇ ಪರಿಚಯಕ್ಕೆ ಸೇರ್ಪಡಿಸಿಗೊಳಿಸುವಂತ ನಿಟ್ಟಿನಲ್ಲಿ ಹೊಸ ಪ್ರಯತ್ನವನ್ನ ಖಂಡಿತ ನಾನು ಮಾಡೋನಿದ್ದೇನೆ. ನಮ್ಮ 2 ಜಿಲ್ಲೆನಲ್ಲಿ ಸುಳ್ಯದಲ್ಲಿರುವಂತಹ ಉಪರಡ್ಕ ಮಿತ್ತೂರು ಅನ್ನುವಂತ ಗ್ರಾಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಚಳುವಳಿಯನ್ನ ಮಾಡಿದಂತ ಗ್ರಾಮ. ಅದು ಉಪರಡ್ಕ ಮಿತ್ತೂರು ಅನ್ನುವಂತ ಗ್ರಾಮ. ಅಲ್ಲಿ 100 ಜನರ ಬಲಿದಾನ ಸ್ವಾತಂತ್ರ್ಯ ಹೋರಾಟದಲ್ಲಿ ಆಗಿತ್ತು. ಆ ಗ್ರಾಮವನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮುಖಾಂತರ ಪಾರಂಪರಿಕ ಗ್ರಾಮವಾಗಿ ಹುತಾತ್ಮರ ಸ್ಮಾರಕವನ್ನ ಆ ಗ್ರಾಮದಲ್ಲಿ ನಮ್ಮ ಇಲಾಖೆಯ ಮುಖಾಂತರ ನಿರ್ಮಾಣ ಮಾಡಬೇಕು ಅನ್ನುವಂತ ಆಲೋಚನೆಗಳ ಕಲ್ಪನೆಗಳು ನನ್ನ ಕಣ್ಮುಂದೆ ಇದೆ.